ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ಕಲ್ಕಿ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಸ್ಥಳ ಪುರಾಣವನ್ನು ಕೇಳೋಣ ಬನ್ನಿ. ಇಂದೊಮ್ಮೆ ಮದೋನ್ಮತ್ತ ದಾರಿಗಾಸರನು ಲೋಕ ಕಂಟಕನಾಗಿದ್ದನು. ವರಬಲದಿಂದ ಕೊಬ್ಬಿ ವೃಂದಾರಕರ ದಿಸೆಗೆಟ್ಟು ಅನ್ಯತಾ ಶರಣನಾಸ್ತಿ ಎಂದ ನಿತ್ಯರನ್ನು ಮಹಾವಿಷ್ಣುವು ಸಂತೈಸಿ ದಾನವನ ನಾಶಕ್ಕಾಗಿ ಯೋಗನಿದ್ರಾವತಾರನು. ದುರ್ಳನು ವಿಷ್ಣುವಿನ ಅಮೃತ ಹಸ್ತದಲ್ಲಿ ಶೋಭಾಯಮಾನವಾಗಿ ಇದ್ದ ಶ್ರೀಚಕ್ರವನ್ನೇ ದುಃಖತಪ್ತ ಶ್ರೀಮನ್ನಾರಾಯಣ ಕಮಲ ನಯನಗಳಿಂದ ಅಶ್ರುಬಿಂದುಗಳು ಉದರಿದವು. ದಿವ್ಯ ಮಾನವಾದ ಪ್ರಕಾಶದಿಂದ ಆಕಾಶವು ಬೆಳಗಿ ಸಪ್ತಕ್ಕೆ ಪ್ರತಿಷ್ಠರಾದರು. ಹರಿಯ ಇಚ್ಛೆಯಂತೆ ಅಸುರ ನಾಶವನ್ನು ಪರಮೇಶ್ವರಿಯು ಗೈದಳು. ಶ್ರೀದೇವಿ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಬಲ್ಲ ಆದಿಶಕ್ತಿ ಭಕ್ತ ಜನರಿಗೆ ಕಲ್ಪತರು ಅಹೇತು ಜಯಾತಿ ಮುಕ್ತಿ ಪ್ರದಾಯಿ ಸರ್ವಮಂಗಳಿ ಅನ್ನೊಂದಿಗೆ ಸಹಾಯಕನಾಗಿ ವಿಷ್ಣುಗಣ ಧರ್ಮಪಾಲನೆಯನ್ನು ಕೂಡಿಕೊಂಡು ಸಹೋದರಿಯರೊಂದಿಗೆ ಭಾರತ ವರ್ಷದ ಕನ್ಯಾಕುಮಾರಿ ಕ್ಷೇತ್ರದಿಂದ ಪಶ್ಚಿಮವಾಗದೆ ಉತ್ತರಾಭಿಮುಖವಾಗಿ ಹೊರಟಳು. ಚಿತ್ತಾಪುರವನ್ನು ತಲುಪಿದಾಗ ಹಿರಿಯ ದೇವಿಯು ಅಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೊತ್ತು ಅಲ್ಲಿಯೇ ನೆಲೆ ನಿಂತು ಉಳಿದವರು ಮುಂದುವರೆದು ಬರುತ್ತಿರುವಾಗ ಆ ಪೈಕಿ ಒಬ್ಬಳು ದೇವಿಯು ಬಾಯಾರಿಕೆಯನ್ನು ಮಲಯಾಳಿ ಬಿಲ್ಲವನೊಬ್ಬನಿಂದ ಈಗಿಸಿಕೊಂಡು ಅಸುರಿ ಶಕ್ತಿಯಾಗಿ ಸಸಿಹುತ್ತುವಿನಲ್ಲಿ ನೆಲೆಸಿ ಪಂಚದುರ್ಗೆಯರು ಲೋಕಾನುಗ್ರಹವನ್ನು ಮಾಡುವುದಕ್ಕಾಗಿ ಮೂಲಿಕಾಪುರದಲ್ಲಿ ನೆಲೆಸುವ ಸಂಕಲ್ಪವನ್ನು ಮಾಡಿದರು. ಧರ್ಮ ಸಹಾಯಕನಾದ ಧರ್ಮಪಾಲಕನು ಕ್ಷೇತ್ರಪಾಲಕನಾಗಿ ಶ್ರೀ ಕ್ಷೇತ್ರವನ್ನು ಸಂರಕ್ಷಕ ನಿರ್ಣಯನ್ನು ಮಾಡಿದನು. ಇದೇ ಕ್ಷೇತ್ರಕ್ಕೆ ಬಪ್ಪ ಬಿಹಾರಿಯವರು ಕೇರಳದ ಮುಸ್ಲಿಂ ಜನಾಂಗದವರು. ಅವರಿಗೆ ಧರ್ಮದಲ್ಲಿ ಪ್ರೀತಿ, ಪಾಪದಲ್ಲಿ ಭೀತಿ ಮತ್ತು ಸ್ವಧರ್ಮ ನಿರುತ್ತ ಪರಮತ ಸಹಿಸಿ ವ್ಯಾಪಾರ ವೃತ್ತಿಯನ್ನು ಅವಲಂಬಿಸಿ ದೂರ ದೇಶಗಳಲ್ಲಿ ಸರಕುಗಳನ್ನು ನಾವೆಯಲ್ಲಿ ಹೇರಿಕೊಂಡು ಮೋನಿಕಾಪುರದ ಅಂಬವಿ ಹೊಳೆಯಲ್ಲಿ ಬರುತ್ತಿದ್ದಾಗ ನಾವೇ ಹೊಳೆಯ ಮಧ್ಯದಲ್ಲಿ ಕಲಿಯಿತು ಪರೀಕ್ಷಿಸಿದಾಗ ಜಲ ಅರುಳುವರ್ಣ ಕಾಳಿತು ಕಂಡುಬಂತು. ಅಂಜಿಕೆಯಿಂದಲೂ ಯತಿಯಿಂದಲೂ ರಾತ್ರಿ ನಾವೆಯಲ್ಲಿಯೇ ಸಣ್ಣ ಮತದ ಕ್ರಮದಂತೆ ಭಗವಾನ್ ಎಲ್ಲಾನನ್ನು ಪ್ರಾರ್ಥಿಸಿದಂತೆ ಶತ್ರುದಲ್ಲಿ ಮಾಧುರ್ಯಮಾನವಾಗಿ ಶೋಭಿಸುತ್ತಿರುವ ಪದ್ಮಾಸನ ಸ್ಥಿತಿಯಾದ ಶ್ರೀ ದುರ್ಗಾಂಬಿಕೆ ಪ್ರತ್ಯಕ್ಷರಾಗಿ ಸೃಷ್ಟಿಗೊಂದೇ ದೈವ, ನಾಮರೂಪಗಳು ಅನೇಕ, ನನಗೆ ಒಂದು ಮಂದಿರ ಕಟ್ಟಿಕೊಳ್ಳು, ನಿನ್ನ ಶರಣು ಚಿರಸ್ಥಾಯಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಬಪ್ಪ ದೇವಿಯ ಸಂಕಲ್ಪದಂತೆ ದೇವಾಲಯ ರಚಿಸಲು ಮನ ಮಾಡಿ ಕನಸಿನಲ್ಲಿ ಆಶ್ವಾಸನೆಯನ್ನು ನೀಡಿದರು. ದೂರ ದೇಶಗಳಿಗೆ ಹೋಗಿ ಸರಕುಗಳನ್ನು ಮಾರಿ ಹಿಂದಿರುಗುವಾಗ ಸಹಜವಾಗಿಯೇ ಕೊಟ್ಟ ಮಾತನ್ನು ಮರೆತನು. ಸಕಾಲದಲ್ಲಿ ದೇವಿಯ ಪ್ರೇರಣೆಯಿಂದ ಹೆಚ್ಚಿತ್ತು ಸಾವಂತ ಅರಸರ ಬಳಿಗೆ ಬಂದು ತನ್ನ ಸ್ವಪ್ನ ವೃತ್ತಾಂತವನ್ನು ಆಡುತ್ತಿದ್ದರು. ಸಾವಂತರು ಆನಂದ ಪರವಶರಾಗಿ ಬಪ್ಪಬಿಹಾರಿಯವರ ದ್ರವ್ಯ ಸಹಾಯದಿಂದ ಪಂಚಲಿಂಗ ರೂಪದಿಂದ ವ್ಯಕ್ತಲಾದ ದೇವಿಗೆ ಗುಡಿಯನ್ನು ಕಟ್ಟಿಸಿದರು. ಹತ್ತೂರು ಬೈದೂರು ಕಡೆ ಪೂಜಾ ಕಾರ್ಯ ಸಂಮಿಶ್ರಕರಾಗಿ ನೆನಪುಗೊಂಡರು. ಬಪ್ಪಬಿಹಾರಿಯವರು ಮನೆಯೊಂದನ್ನು ಕಟ್ಟಿಸಿ ಇಲ್ಲಿಯೇ ನೆಲೆಸಿದರು. ಬಪ್ಪನಾಡು ಎಂಬ ಹೆಸರು ಪಡೆದ ಈ ಕ್ಷೇತ್ರವು ಬಪ್ಪಬಿಹಾರಿಯವರ ಹೆಸರನ್ನು ಅಮರವಾಗಿರಿಸಿತು. ದೇವಾಲಯವು ಸುಮಾರು 3 ಕರ್ಲಂಗ್ ದೂರದಲ್ಲಿರುವ ಬಪ್ಪಬಿಹಾರಿಯವರ ಪುರಾತನ ಮನೆಯ ಬಳಿಗೆ ದೇವಿಯ ಉತ್ಸವ ಮುಟ್ಟಿ ವಿಜೃಂಭಣೆಯಿಂದ ಬರುವಾಗ ಬಪ್ಪಬಿಹಾರಿಯವರ ಕುಟುಂಬದವರಿಗೆ ಈಗಲೂ ಪ್ರಸಾದ ವಿತರಣೆಯಾಗುತ್ತದೆ. ಅವರಿಂದ ಸನ್ನಿಧಿಗೆ ಫಲಪುಷ್ಪಾದಿಗಳು ಅರ್ಪಿಸಲ್ಪಡುವುದು ದೇವರದ ಈ ಐತಿಹಾಸಿಕ ಹಿನ್ನೆಲೆಗೆ ಸಾಕ್ಷಿಯಾಗಿದೆ. ಲೋಕಾತ್ಮಕನೋ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಕಥಾನಕ ದಿವಂಗತ ಸಿ.ಕೆ. ಸೋಮಪ್ಪ ಸುವರ್ಣನವರು ಬರೆದಿದೆ. ಭರತ ಖಂಡದ 56 ದೇಶಗಳಲ್ಲಿ ಸೋನಿತಾಪುರವು ಒಂದು. ಅಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ತಾರಕಾಸುರ, ತ್ರಿಕಾಸುರ ಮೊದಲಾದ ಅವರು ಆಳಿಸಿದ್ದರು. ಆಳಿ ಮೆರೆದ ದಾರಿಗಾಸುರನು ಅವರ ವಂಶದಲ್ಲಿ ತನ್ನ ಹಿರಿಯರನ್ನು ಸದೆಬಡೆದು ಹರಿಬಿಟ್ಟು ಕುಲವೈರಿಗಳ ಸುರರನ್ನು ನಾಶವೆಯ್ಯಲು ಅವನು ಹಂಬಲಿಸುತ್ತಿದ್ದರು.
ಐಹಿಕ ಬಲದೊಂದಿಗೆ ದೈವಿಕ ಬಲವನ್ನು ಗಳಿಸಲು ಕಾಳಿದಾಸರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿದನು. ಒರೆದು ಬಂದ ವಿಧಿಯನ್ನು ದೇವದಾನವರಿಂದಲೂ ಬ್ರಹ್ಮ ಸೃಷ್ಟಿಯ ಯಾವುದೇ ಜೀವಿಗಳಿಂದಲೂ ಒಳಗೆ ಹೊರಗೆ ಮೇಲೆ ಕೆಳಗೆ ರಾತ್ರಿ ಹಗಲು ಮರಣ ಹರದಂತಹ ದೊಡ್ಡ ವರವನ್ನು ಪಡೆದನು. ವರಬಲಿಂದ ಕೊಬ್ಬಿದ ದಾನವನ್ನು ಸಕಲರನ್ನು ಸದೆಪಡೆದನು. ಹರಿಯನ್ನು ಸೋಲಿಸಿ ಮೂದಲಿಸಿ ಶಂಖ ಚಕ್ರಗಳ ಪತ್ನಾದಿಗಳನ್ನು ತೆಗೆದುಕೊಂಡು ನಿಜನಗರಿಗೆ ಹೊರಟನು. ಅವುಗಳನ್ನು ಪೂಜಾಗಾರದಲ್ಲಿ ಇಡಲು ತನ್ನ ಷೋಡಶ ರಾಣಿಯರಿಗೆ ಅಪ್ಪಣೆ ಇಟ್ಟನು. ಮರುಗುತ್ತಿದ್ದ ಹರಿಯ ಸಪ್ತ ಅಶ್ರುಬಿಂದುಗಳು, ಅಂದರೆ ಕಣ್ಣೀರ ಹನಿಗಳು, ಜಂಗೆಗೆ ಇಳಿಯಲು ರವಿಕೋಟಿ ತೇಜದ ಸಪ್ತ ಸ್ತ್ರೀಯರು ಜನಿಸಿದರು. ಅವರು ಆದಿಶಕ್ತಿಯ ಅಂಶ ಸಂಭೂತಿಯರು. ಹರಿಯು ಅವರನ್ನು ಭಗವತಿ, ಪರಮೇಶ್ವರಿ, ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ರಕ್ತೇಶ್ವರಿ, ಕಾತ್ಯಾಯಿನಿ ಎಂದು ಸಂಬೋಧಿಸಿ ಜಲದುರ್ಗೆಯರೆಂದು ಕೊಂಡಾಡಿದರು. ಅವರಿಗೆ ಯೋಗ್ಯ ಆಯುಧಗಳನ್ನಿಟ್ಟು ಹರಸಿ ಅಸುರರವರಿಗಾಗಿ ಅವರನ್ನು ಕಳಿಸಿಕೊಟ್ಟರು. ದುರ್ಗೆಯರು ಶೋಣಿತಪುರದ ಕಡೆಗೆ ಹೊರಟರು. ಆಗ ಈಶ್ವರಾಂಶ ಸಂಭೂತನಾದ ಧರ್ಮದೇವತೆಯೊಬ್ಬನು ಭೂಲೋಕಕ್ಕೆ ಬಂದು ಧರ್ಮಸ್ಥಾಪನೆಗೈಯುತ್ತಿದ್ದನು. ದೇಹ ಶ್ರಮ ಪರಿಹಾರಕ್ಕಾಗಿ ಅವನ ತಲೆಯನ್ನು ಪಶ್ಚಿಮ ಘಟ್ಟಕ್ಕೂ ಕಾಲನ್ನು ಸಮುದ್ರ ಕಡೆಗೂ ಹಾಗೆ ಎದುರಿಸುತ್ತಿದ್ದನು. ಅವನಿಗೆ ಹುಡುಗ ಎನ್ನುವ ಹೆಸರು. ದುರ್ಗೆಯವರು ಅವನನ್ನು ಎಬ್ಬಿಸಿದರು. ರಕ್ತಹೌದಾದರೆ ತಾನೂ ಬರುವೆನೆಂದು ಅವನು ಹೇಳಿದನು. ದುರ್ಗೆಯರು ಆತನನ್ನು ಕೂಡಿಕೊಂಡು ಮುಂದೆ ನಡೆದರು. ಕಾಲದಲ್ಲಿ ತಾನಾದಿ ಕರ್ಮಗಳಿಗೆ ನದಿ ತೆಕ್ಕೆ ಹೊರಟ ದಾರಿಗಾತ್ರನಿಗೆ ವೃದ್ಧೆಯಂತೆ ಮಾಯಾವೇಶದಲ್ಲಿದ್ದ ಭಗವತಿ ಎದುರಾದಳು. ತನಗೆ ಆಹಾರ ಬೇಕೆಂದು ಆಕೆ ಬೇಡಿಕೊಂಡರು. ರಾಣಿಯರು ಆಹಾರ ಕೊಡದಿದ್ದರೆ ಕರೆದು ಹೇಳೆಂದು ಅವನು ನದಿಯ ಒಳಗೆ ಹೋದನು. ಭಾಗೀರಥಿ ಎಂಬ ಷೋಡಶ ಪ್ರಾಯದ ಚತುರಿಯಾಗಿ ಭಗವತಿಯು ಪುರವನ್ನು ಪ್ರವೇಶಿಸಿದಳು. ಅಸುರನ ಪತ್ನಿಯಲ್ಲಿ ಒಬ್ಬಳಾದ ರಂಭಾಮಣಿಯೊಡನೆ ಶಂಖಚಕ್ರಗಳನ್ನು ಕೇಳಿದಳು. ರಾಣಿಯು ಕೊಡದಿದ್ದಾಗ ಅಸುರನನ್ನು ಕರೆದು ಕೇಳಿದಳು. ಅವನು ರಾಣಿಯೊಡನೆ ಕೊಡು ಎಂದಾಗ ಅದನ್ನು ಹಿಡಿದು ತನ್ನ ಬಳಗವನ್ನು ಸೇರಿಕೊಂಡಳು. ಮೋಸ ಹೋದುದಕ್ಕೆ ರೋಷಗೊಂಡ ರಾಷ್ಟ್ರತನು ಸಪ್ತ ದುರ್ಗೆಯರನ್ನು ಎದುರಿಸಿದನು. ಕದನದಲ್ಲಿ ಉಳಿಗನನ್ನು ಸೋಲಿಸಿದನು. ದುರ್ಗೆಯವರೊಡನೆ 7 ದಿನಗಳ ಕಾಳಕದಲ್ಲಿ ಸೋತು ಇಳಿಯದನು ಪಾತಾಳ ಸೇರಿದನು. ಭಗವತಿ ಆತನ ವಧಕ್ಕಾಗಿ ಕಾಳಿ ರೂಪವನ್ನು ಕಾಡಿ ಶೋಧಿಸತೊಡಗಿದಳು. ಮುಸ್ಸಂಜೆಯ ಹೊತ್ತಿಗೆ ಶಿವಪೂಜೆಗಾಗಿ ಹೆಸರನ್ನು ಭೂಮಿಗೆ ಬರುವಷ್ಟರಲ್ಲಿ ಕಾಳಿಯು ಆತನನ್ನು ಕೊಂದಳು. ಕರುಳನ್ನು ಹಾರವನ್ನಾಗಿ ತೊಟ್ಟುಕೊಂಡಳು. ರಕ್ತದಿಂದ ಉಳಿಗನನ್ನು ತೃಪ್ತಿಗೊಳಿಸಿದಳು. ಭಗವತಿಯು ಕಾಳಿಯ ರೂಪದಿಂದ ಬಳಗವನ್ನು ಕೂಡಿಕೊಂಡು ಹರಿದರ್ಶನಕ್ಕೆ ಹೊರಟನು. ಹರಿ ಕಾಳಿಯ ಶಾಂತಿಗೂ ಲೋಕದಲ್ಲಿ ಧರ್ಮ ಸ್ಥಾಪನೆಗೂ ಅನುಕೂಲವಾಗುವಂತೆ ಇವು ಧರ್ಮಪಾಲನೆಂಬ ಪಾಲಕನನ್ನು ತ್ಯಜಿಸಿ ಕಳಿಸಿಕೊಟ್ಟನು. ಧರ್ಮಪಾಲನು ಮುಂದೆ ನಡೆದು ಕಾಳಿಯನ್ನು ಮಾತೆಯೆಂದು ಅಪ್ಪಿಕೊಂಡನು. ವೈಕುಂಠಕ್ಕೆ ಬಂದ ಕಾಳಿಗೆ ತನ್ನ ಎಡಗೈಯ ಕಿರುಬೆರಳನ್ನು ಕತ್ತರಿಸಿ ರಕ್ತಕ್ಕೂ ಹರಿಯು ತೃಪ್ತಿಪಡಿಸಿದನು. ಅನಂತರ ಹರಿಯು ಭೂಲೋಕಕ್ಕೆ ಹೋಗಿ ದುಷ್ಟ ನಿಗ್ರಹ ಶಿಷ್ಟಪಾಲನೆ ಮಾಡುವಂತೆ ದುರ್ಗೆಯರೆಂದು ಹೇಳಿದನು. ಅವರು ವಾಹನ ಕೇಳಿದರು. ಹರಿಯು ಕನಕ ರಜತಗಳ ನಾವೆ ಮಾಡಿಕೊಡ್ಬೇಕು ಎಂದಾಗ ದುರ್ಗೆಯರು ಒಪ್ಪದೆ ಗಂಧದ ಮರದ ನಾವೆಯನ್ನು ಮಾಡಿಕೊಡು ಎಂದು ಹರಿಯು ವೈಕುಂಠದ ಗಂಧದ ಮರ ಕಾಯದಂತೆ ಮಧ್ಯಭಾಗ ತೆಗೆದು ನಾವೇ ಮಾಡಿರಿ ಎಂದು ಹೇಳಲು ದುರ್ಗೆಯರು ಶಿಲ್ಪಿಯನ್ನು ಹುಡುಕುತ್ತಾ ನಡೆದರು. ಹರಿಯು ಶಿಲ್ಪಿಗಳನ್ನು ಮಾಯ ಮಾಡಿದರು. ಶಿಲ್ಪಿಯನ್ನು ಹುಡುಕುತ್ತಾ ದುರ್ಗೆಯರು ಕೇರಳಕ್ಕೆ ಬಂದರು. ಸಮಾಧಿಸ್ಥನಾಗಿದ್ದ ಒಬ್ಬ ಶಿಲ್ಪಿಗೆ ಜೀವ ಕಳೆಯಿ ನಾವೇ ಮಾಡಿಕೊಡಲು ಹೇಳಿದರು. ಅವನು ನಾವೆಯ ಮಜೂರಿಯಲ್ಲಿ 10 ವರಹಗಳನ್ನು ಕೇಳಿದನು. ದೇವಿಯರ ಹಣಕ್ಕಾಗಿ ಮುಂದೆ ಬಂದರು. ಭಗವತಿ ಪಾಂಡ್ಯ ರಾಜ್ಯದ ಪಾಂಡುರಾಜನಲ್ಲಿ ತನ್ನ ಕಾಲು ಕಡಗಗಳನ್ನು ಅಡವಿಟ್ಟು 10 ವರಹವನ್ನು ಪಡೆದಳು. ಶಿಲ್ಪಿಗೆ ಹಣ ಕೊಟ್ಟು ನಾವೆಯ ಕೆಲಸ ಪೂರ್ತಿ ಮಾಡಿಸಿದಳು. ವೈಕುಂಠಕ್ಕೆ ಹೋಗಿ ಹಣವನ್ನು ಹರಿ ಆಜ್ಞೆಯನ್ನು ಪಡೆದು ಪಾಂಡ್ಯ ರಾಜ್ಯಕ್ಕೆ ಬಂದರು. ಪಾಂಡುರಾಜನು ಮಗನಿಗೆ ಕಾಲು ಕಡಗಗಳನ್ನು ಕಟ್ಟಿ ನರ್ತನ ಮಾಡಿಸುತ್ತಿದ್ದನು. ಭಗವತಿಯು ರಾಜಕುಮಾರನನ್ನು ಎತ್ತಿ ನಾವೆಯ ಹೂವೆ ಮರಕ್ಕೆ ಹಾರಿಸಿದಳು. ನಾವು ಹೋಗಿ ನೆಲೆ ನಿಂತು ದೇವಸ್ಥಾನದ ಉತ್ಸವಕ್ಕೆ ಇವನು ಗರುಡನಾಗುತ್ತಾನೆ, ಈತನಿಗೆ ಪ್ರಥಮ ಪೂಜೆ ಸಲ್ಲಲಿ ಎಂದು ಹೇಳಿ ದುರ್ಗೆಯರು ನಾವೆ ಹತ್ತಿ ಮುಂದೆ ಹೊರಟರು. ದೇವಿಯರು ಸಮುದ್ರದಲ್ಲಿ ಮುಂದೆ ಬರಲು ಹರಿಯ 3ನೆಯ ಅವತಾರವಾದ ವರಾಹನು ಪಂಜುರುಳಿಯಾಗಿ ಸಮುದ್ರದಲ್ಲಿದ್ದನು. ಅವನು
ನಾವೆಯನ್ನು ಮಗಚಲು ಪ್ರಯತ್ನಿಸಿದ ದೇವಿಯರು ಪರಿಚಯ ಹೇಳಿ ಅವನನ್ನು ತಮ್ಮವನನ್ನಾಗಿ ಸ್ವೀಕರಿಸಿದರು. ನಾವೇ 10 ಗಾವದ ಮುಂದೆ ನಡೆಯಿತು. ಪಂಜುಗಿಯೊಡನೆ ದಾರಿ ವಿವರ ಕೇಳಿದಾಗ ಆತನು ಹೂವೆ ಮರ ಹತ್ತಿ ಬಂದ ದೂರ ಕಮ್ಮಿ ಎಂದು ಹೋಗುವ ದೂರ ಅಧಿಕವೆಂದು ಹೇಳಿದನು. ಸಂಶಯ ತಳೆದ ದೇವಿಯು ಉಳಿಗನನ್ನು ಕೇಳಿದಾಗ ಆತ ಹೂವೆ ಮರ ಹತ್ತಿ ಬಂದ ದಾರಿ ಹೆಚ್ಚೆಂದು ಹೋಗುವ ದಾರಿ ಕಮ್ಮಿ ಎಂದು ಹೇಳಿದಳು. ಕ್ರೋಧಗೊಂಡ ಹೋಗಿ ಪಂಜುಗಿಯನ್ನು ಹೇಳಿ ಘಟ್ಟದ ಮೇಲೆ ಇದ್ದಳು. ಆತನು ಕನಿಕರದಿಂದ ತಿರುಗಿ ನೋಡಲು ಕರೆದಾಗ ಬಂದುಬಿಡು ಎಂದು ಹೇಳಿದಳು. ಹಡಗು ಕಾಸರಗೋಡು, ಕುಂಬಳೆ, ಉಪ್ಪಳ, ಪಟ್ಟಿತ್ತೂರು, ಮಂಜೇಶ್ವರ, ಮುತ್ಯಾವರ, ಮುಯ್ಯಾಳುಗಳನ್ನು ಹಾದು ಕುದ್ರೋಳಿಗೆ ಬಂದು ಅಲ್ಲಿ ಮೂಲ್ಕಿಯ ಸತಿಹಿತ್ರಿಗೆ ಬಂದರು. ಅಲ್ಲಿ ಹೋಂದ ಕನ್ಯಾಯ ಎಂಬ ಬಿಲ್ಲವನು ಕಳ್ಳು ತೆಗೆಯುತ್ತಿದ್ದನು. ಆತನೊಡನೆ ಸಿಹಿಯಾಳ ಕೇಳಿದಳು. ಅವನು ದೇವಿಯರ ಮಹಿಮೆಯನ್ನು ತಿಳಿದು ಸಿಹಿಯಾಳ ಕೆತ್ತುವಾಗ ಒಂದು ಸಿಹಿಯಾಳ ಹೊಡೆಯಿತು. ಅದನ್ನು ರೋಟಿ ತೆಗೆದು ಕುಳಿದಳು. ಬಿಲ್ಲವನ ಕೈಯಲ್ಲಿ ಒಡೆದ ಸಿಹಿಯಾಳ ಸ್ವೀಕರಿಸಿದ ಆಕೆಯನ್ನು ಉಳಿದ ದೇವಿಯರು ಕುಲಪೃಷ್ಟಳು ಎಂದರು. ಆದರೆ ಭಗವತಿ ಈತನೇ ತನ್ನ ಭಕ್ತನೆಂದು ಅಲ್ಲಿಯೇ ನೆಲೆಯೂರಿದರು. ಗುಳಿಗ ಮತ್ತು ಧರ್ಮಪಾಲರು ಆಕೆಯ ಬಳಿಯೇ ನೆಲೆಯೂರಿದರು. ಮೂರ್ತಿ ಸೀಮೆಯಲ್ಲಿ ಶಾಂಭವಿ ನದಿ ತೀರದಲ್ಲಿ ಪರಮೇಶ್ವರಿಯು ಪಂಚಲಿಂಗಗಳನ್ನು ಉದ್ಭವಿಸಿದಳು. ಉಳಿದವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರು. ಅನಂತರದಲ್ಲಿ ಮಲಬಾರಿನ ಬಹವ್ಯಾರಿ ಮೂಲ್ಕಿಯಲ್ಲಿ ಮಾಡಿ ವ್ಯಾಪಾರ ಮಾಡುತ್ತಿದ್ದನು. ಆತನು ಒಂದು ದಿನ ನಾವೆಯನ್ನು ಸಾಮಾನು ಹೇರಿ ವಿದೇಶಗಳಿಗೆ ಹೋದನು. ಶಕ್ತಿಯು ನಾವೆಯನ್ನು ಮುಂದಕ್ಕೆ ಹೋಗದಂತೆ ತಡೆದು ನಿಲ್ಲಿಸಿದಳು. ಮುಂದೆ ನೋಡುವಾಗ ರಕ್ತವು ಕಾಣಿಸಿತು. ಬಹವ್ಯಾರಿ ಬೆದರಿದನು. ಮೂಲ್ಕಿಯ ಸಾವಂತರ ಸಹಕಾರದಿಂದ ದೇವಸ್ಥಾನವನ್ನು ನಿರ್ಮಿಸಿ ಬೈಲ ಉಡುಪರ ಮುಖೇನ ಪೂಜೆಯನ್ನು ಜರುಗಿಸು ಎಂದು ಆಕಾಶವಾಣಿಯಾಯಿತು. ಜೈನ ವಂಶದ ದುಗ್ಗಣ್ಣ ಸಾವಂತರು ಮೂಲ್ಕಿ ಸೇವೆಯ 9 ಮಾಗಡಿಗಳನ್ನು ಒಟ್ಟುಗೂಡಿಸಿ ವೈಭವದಿಂದ ರಾಜ್ಯಭಾರವನ್ನು ಮಾಡುತ್ತಿದ್ದರು. ಬಪ್ಪನು ರಾಜನ ಬೇಡಿಗೆ ಹೋಗಿ ನಡೆದ ಸಂಗತಿಯನ್ನು ಹೇಳಿದನು. ಸಾವಂತರು ಬಪ್ಪಬ್ಯಾರಿಯ ಖರ್ಚಿನಿಂದ ಗರ್ಭಗುಡಿಯನ್ನು, ಸೀಮೆಯ ಪ್ರಜೆಗಳಿಂದ ಗುಡಿ ಗೋಪುರಗಳನ್ನು ಕಟ್ಟಿಸಿ ದೇವಸ್ಥಾನಕ್ಕೆ ಕುಂಬಳಿಯನ್ನು ಬಿಟ್ಟರು. ಬೈಲ ಉಡುಪರನ್ನು ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿದರು. ಬಪ್ಪಬ್ಯಾರಿಯಿಂದ ಆದ ಕ್ಷೇತ್ರಕ್ಕೆ ಬಪ್ಪನಾಡು ಎಂಬ ಹೆಸರು ನಾಮಕರಣವಾಯಿತು. ಭಗವತಿಯೊಡನೆ ನಿಂತ ಧರ್ಮಪಾಲನಿಗೆ ಉಳಿದ ತಾಯಂದಿರನ್ನು ಆಯಿತು. ಅವನು ಸಹಿಹಿತದಿಂದ ಮೂರ್ತಿ ಸೀಮೆಗೆ ಬಂದನು. ಧರ್ಮಪಾಲನನ್ನು ಪರೀಕ್ಷಿಸಲು ಪರಮೇಶ್ವರಿಯು ನಿಶ್ಚಯಿಸಿ ಸಾಮಾನ್ಯ ಸ್ತ್ರೀ ವೇಷದಿಂದ ಸಾಂಬವಿ ನದಿ ತೀರಕ್ಕೆ ಸಂಜೆ ವೇಳೆಗೆ ಬಂದು ಅಲಿದಾಡಿದನು. ಅಲ್ಲಿಗೆ ಬಂದ ಧರ್ಮಪಾಲನು ಸ್ತ್ರೀಯನ್ನು ಕರೆದು ಮನೆಗೆ ಹೋಗಲು ಹೇಳಿದ. ಆಗ ಸ್ತ್ರೀ, ನನಗೆ ಯಾರ ಹೆದರಿಕೆಯೂ ಇಲ್ಲ, ಲೋಕದ ಜನರಿಲ್ಲ, ನೀನು ಕೂಡ ನನ್ನ ಮಗನು ಎಂದು ಹೇಳಿದಳು. ತನ್ನನ್ನು ಮಗನೆಂದು ಹೇಳಿದ ದಿಟ್ಟ ಹೆಂಗಸನ್ನು ಶಿಕ್ಷಿಸಲು ಧರ್ಮಪಾಲನು ಮುಂದ. ಯುದ್ಧವು ಮಹಾಭೀಕರವಾಗಿಲ್ಲ. ಧರ್ಮಪಾಲನ ಪರಾಕ್ರಮಕ್ಕೆ ಮೆಚ್ಚಿದ ದುರ್ಗಿಯು ಬೇಕಾದ ವರವನ್ನು ಬೇಡು ಎಂದು ಹೇಳಿದಳು. ಆಗ ಧರ್ಮಪಾಲನು, ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ದೇವಿ ಧರ್ಮಪಾಲನು, ನೀನು ನನ್ನ ಗ್ರಹಕ್ಕೆ ರಕ್ಷಕನಾಗು ಎಂದನು. ಇದನ್ನು ಕೇಳಿ ಧರ್ಮಪಾಲನು ಮರುಗಿದನು. ದೇವಿಯು ಆತನಿಗೆ ಪ್ರತ್ಯಕ್ಷಳಾದಳು. ಧರ್ಮಪಾಲನು ತಾಯಿಯೊಡನೆ ಕ್ಷಮೆ ಬೇಡಿ ಬಪ್ಪನಾಡಿನ ಕ್ಷೇತ್ರಪಾಲಕನಾದನು. ಸೀಮಂತೂರಿನ ರಾಣಿ ಕೊಳ್ಳು ಹೆರ್ಗಟ್ಟಿಯು ಖುದ್ದು ಅನಂತಗರ್ಭನಾದ ದೇವರ ದರ್ಶನ ಪಡೆದು ಹಿಂತಿರುಗಿ ಬರುವಾಗ ಸುರತ್ಕಲ್ಲಿನಲ್ಲಿ ದಂಡಿಗೆ ನಿಲ್ಲಿಸಿ ಎಳನೀರು ಕೇಳಿದಳು. ಅಲ್ಲಿ ನಿಂತಿದ್ದ ತಪ್ಪಲಿ ಬಾಲಕಿ ಅಚ್ಚು ಎಂಬಾಕೆಯನ್ನು ನೋಡಿ ಮರುಗಿದಳು. ಆತ ನಿರ್ಗತಿ ಎಂಬುದನ್ನು ತಿಳಿದು ಬೀಡಿಗೆ ಕರೆದು ತಂದು ಸಾಕಿದಳು. ರಾಯಭರಿತೆಯಾಗಲು ಆಕೆಗೆ ಕುಂದಾಯಬಾರೆ ಎಂಬ ಬಿಲ್ಲವನೊಡನೆ ಲಗ್ನವಾಯಿತು. ದುರ್ಗೆಯ ಭಕ್ತರಾದ ಆ ದಂಪತಿಗಳಿಗೆ ಕಾಲಕ್ರಮೇಣ ಅವಳಿ ಜವಳಿ ಮಕ್ಕಳು ಜನಿಸಿದರು. ಅವರನ್ನು ಕಾಂತಾಬಾರಿ, ಬೂದಾಬಾರಿ ಎಂದು ಕರೆದರು. ಕಾಂತಾಬಾರಿ, ಬೂದಾಬಾರಿಯನ್ನು ಗಟ್ಟಿಮುಟ್ಟಿನ ಯುವಕರಾಗಿ ಬೆಳೆದರು. ಸಿಮಂತೂರಿನ ಬಯಲಿಗೆ ನೀರು ತರಲು ಹುಚ್ಚಾಡಿಯಿಂದ ಕಾಲುವೆ ತೆಗೆದರು. ಊರಿನ ಕಲ್ಕುಡ ಭೂತವು ಕೋಳಿಯಾಗಿದ್ದು ಕೂಗಿ ಅವರನ್ನು ವಂಚಿಸಿ ಬೆಳಕಾಯಿತೆಂದು ಆ ವೀರರು ಪುನರೂರಿನಿಂದ ತೋಡು ಕಡಿದು ಬೆಳಗಾಗುವುದರೊಳಗೆ ಸಿಮಂತೂರಿಗೆ ನೀರು ಹರಿಸಿ ಕೃತಾರ್ಥರಾದರು. ಕಾಂತಾಬಾರಿ, ಬೂದಾಬಾರಿಯರ ಇವರ ಪರಾಕ್ರಮವನ್ನು ಕೇಳಿ ತಿಳಿದ ಕೋಟಿ ಚೆನ್ನೆಯರು ಕಾಂತಾಬಾರಿ, ಬೂದಾಬಾರಿಯವರ ಸಖ್ಯ ದುರ್ಗೆಯ ದರ್ಶನ, ಸಾವಂತರ ಭೇಟಿ ಮಾಡುವ ಉದ್ದೇಶವನ್ನು ಮೂಲ್ಕಿಗೆ ಬರ್ತರು. ಇದನ್ನು ತಿಳಿದ ಕಾಂತಾಬಾರಿ, ಬೂದಾಬಾರಿಯವರು
ಕೋಟಿ ಚೆನ್ನೈಯರಿಂದ ತಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವುದು ಎಂದು ಗ್ರಹಿಸಿ ಮೂಲ್ಕಿ ಸೀಮೆಗೆ ಅವೇಚ್ಯವಾದ ದರೆ ಹಾಕಿದರು. ಮೂಲ್ಕಿ ಕಡುವಿನ ಕರಿಯನನ್ನು ಕರೆದು ಕೋಟಿ ಚೆನ್ನೈಯರು ಬಂದಲ್ಲಿ ತಮಗೆ ತಿಳಿಸಬೇಕೆಂದು ಹೇಳಿದರು. ಹೆಣ್ಮೂರಿನಿಂದ ಹೊರಟ ಕೋಟಿ ಚೆನ್ನೈಯರು ಮೂಲ್ಕಿ ಸೀಮೆಯ ಬಳಿಗೆ ಬಂದರು. ದರೆಯನ್ನು ನೋಡಿ ಕಿಡಿಕಿಡಿ ಕಾರಿದರು. ಕಡುವಿನ ಬಳಿ ಬಂದು ಕರಿಯನೊಡನೆ ವಿಚಾರಿಸಿದರು. ಕರಿಯನು ಬಾರೆಯವರನ್ನು ಕರೆಯಲು ಒಡನೆ ಬಂದರು. ಬಾರೆಯವರು ಬಂದರು. ಈ ನಾಲ್ವರು ವೀರರೊಳಗೆ ಯಜಮಾನಿ ಬಸ್ತಿ ಪಡ್ಡಿನಲ್ಲಿ 7 ಅಹೋರಾತ್ರಿ ಕದನವಾಯಿತು. ಜಯ ಅಪಯಜಗಳು ಬರಲಿಲ್ಲ. ಒಡೆಗೆ ಕಡೆಗೆ ದುರ್ಗೆಯು ಪ್ರತ್ಯಕ್ಷವಾಗಿ ನನ್ನ ಭಕ್ತರಾದ ಬಾರೆಯವರ ಸೀಮೆಗೆ ನೀವು ಬರಬೇಡಿದೆಂದು, ನೀವಿದ್ದರೆ ಅವರು ಬರಬಾರದೆಂದು ಹೇಳಿದರು. ಕೋಟಿ ಚೆನ್ನೈಯರನ್ನು ಒಂದು ದಿನ ಯಜಮಾಡಿಯಲ್ಲಿ ತಂಗಲು ಹೇಳಿ ಒಂದು ದಿನ ಆಹಾರವನ್ನು ಕಾಣಿಕೊಳ್ಳುವುದಾಗಿ ಅಭಯವಿಟ್ಟು ಅಂತರ್ಧಾನನಾದರು. ಭಿನ್ನ ವೀರರು ದುರ್ಗೆ ಆದೇಶದಂತೆ ಐಕ್ಯರಾಗಿ ಸ್ನೇಹ ಬೆಳೆಸಿ ತಮ್ಮ ತಮ್ಮ ಊರಿಗೆ ತೆರಳಿದರು. ಚೇಳಾರು ಗುತ್ತಿನ ದಗ್ಗು ಎಂಬ ಕನ್ನಿಕೆಯನ್ನು ಕಟೀಲು ಗುತ್ತಿನ ನಾರಾಯಣ ನಾಯಕ ಎಂಬಾತನಿಗೆ ಲಗ್ನವಾಗಿತ್ತು. ಅವರಿಗೆ ಬಹುಕಾಲ ಸಂತತಿಯಾಗದಿರಲು ಬಪ್ಪನಾಡಿಗೆ ಹೋಗಿ ಹರಕೆ ಹೊತ್ತರು. ದೇವಿಯ ದಯದಿಂದ ಗಂಡು ಶಿಶುವೊಂದು ಜನಿಸಿತು. ಆತನಿಗೆ ಮಂಜಣ್ಣ ನಾಯಕನೆಂದು ನಾಮಕರಣವನ್ನು ಮಾಡಿದರು. ಆತನು ಕಟ್ಟುಮುಟ್ಟಿನ ಆಳು, ಕೃಷಿ ಕ್ರಿಯೆ, ಉಣ್ಣುವುದರಲ್ಲಿ ಎಲ್ಲರನ್ನೂ ಮೀರಿದವನು. ಪ್ರಾಯ ಪ್ರಬುದ್ಧನಾದ ಮಂಜಣ್ಣನು ಮುರುಗೇರಿಯಲ್ಲಿ ದೇಹನಾಗಿದ್ದನು. ದುರ್ಗೆಯು ಆತನೊಡನೆ ಹರಕೆ ತೀರಿಸಲು ಹೇಳಿದಳು. ಮಂಜಣ್ಣನು ಒಂದು ದಿನ ಎರಮಾಳು ಜಾತ್ರೆಗೆ ಹೊರಟನು. ಮನೆಯಾಳು ತನೆಯನನ್ನು ಕರೆದು ಗೃಹ ರಕ್ಷಣೆಯನ್ನು ಮಾಡಲು ಹೇಳಿದನು. ಮಂಜಣ್ಣನು ಬಪ್ಪನಾಡಿಗೆ ಬಂದು ದುರ್ಗೆಯ ಕ್ಷೇತ್ರಪಾಲರಿಗೆ ವಂದಿಸಿದನು. ಬೈಲ ಹುಡುಗರನ್ನು ಕಂಡು ಮಾತನಾಡಿದನು. ತನ್ನಿಂದಾಗಬೇಕಾದ ಸೇವೆಯನ್ನು ಕೇಳಿದನು. ಆಗ ಒಬ್ಬರು ಧ್ವಜ ಕಂಬದ ಕಲ್ಲು, ಎದುರಿನ ಕೋಡಿಗೆ ಹಾಸುಕಲ್ಲುಗಳನ್ನು ಬೇಕಾಗಿವೆ ಎಂದರು. ಮಂಜಣ್ಣ ನಾಯಕನು ಅಲ್ಲಿಂದ ಎರಮಾಳು ಸೇರಿ ಜನಾರ್ದನ ದೇವರಿಗೆ ಭಕ್ತಿಯಿಂದ ಕೈ ಮುಟ್ಟಿದನು. ಯುವಕರ ಗುಂಪಿನಲ್ಲಿ ದುಗ್ಗಿ ಶಕ್ತಿ ಕಲ್ಲು ಎತ್ತಿದನು. ಆತನನ್ನು ಕಂಡ ಆ ಊರ ಯುವಕರು ಕಬ್ಬಿನ ಕಟ್ಟೊಂದರೊಳಗೆ ಕಬ್ಬಿಣದ ಸರಳು ಸೇರಿಸಿ ಕಟ್ಟಿ ಒಂದೇ ಪೆಟ್ಟಿನಿಂದ ಕಡಿದು ತುಂಡು ಕೈಯಲು ಹೇಳಿ ಮಂಜಣ್ಣನು ತುಂಡರಿಸಿ ಕಬ್ಬಿಣದ ಸರಳು ಇರುವುದನ್ನು ಕಂಡು ರೋಷಿತನಾಗಿ ಎಲ್ಲರನ್ನೂ ಹಿಡಿದು ಬಡಿದನು. ಮುಂದೆ ಹೊರಟು ರಸ್ತೆಯ ಬದಿಯಲ್ಲಿದ್ದ ಹಾಸುಕಲ್ಲನ್ನು ಮತ್ತು ಧ್ವಜಕಂಬದ ಕಲ್ಲನ್ನು ಎತ್ತಿಕೊಂಡು ಬಂದು ತಾನು ತಂದ ಹರಕೆಯನ್ನು ದೇವಿಗೆ ಪ್ರೇಮದಿಂದ ಅರ್ಪಿಸಿದನು. ದೇವಿಯ ದರ್ಶನವನ್ನು ಪಡೆದು ತನ್ನ ಬೀಡನ್ನು ಸೇರಿದನು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಭಾವ ನಮ್ಮ ಅನುಭವಕ್ಕೆ ಬಂದರೆ ದುಃಖ ನಮ್ಮ ಹತ್ತಿರೋ ಸುಳಿ. ಕಷ್ಟ ಕಲಿಸುತ್ತದೆ, ಸುಖವು ಮೆರೆಸುತ್ತದೆ. ಒಳ್ಳೆಯತನ ಮತ್ತು ಆತ್ಮವಿಶ್ವಾಸ ಮಾತ್ರ ಬಾನಿತ್ತರಕ್ಕೆ ನಮ್ಮನ್ನು ಬೆಳೆಸುತ್ತದೆ. ನಮ್ಮ ಪೂರ್ವಿಕರು ಈ ವಿಜ್ಞಾನಿಗಳಿಗಿಂತ ದೊಡ್ಡವರು. ಜಗತ್ತು ಎಂದಿಗೂ ಗೌರವ ಕೊಡುತ್ತಿರುವ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಭವ್ಯ ಪರಂಪರೆ. ವಿಜಯ ಗುರೂಜಿಯವರ ವಾಕ್ಯ. ಸಾಯಿರಾಮ್. ಅರ್ಪಣವಸ್ತು.